ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ. ಕೊರಟಗೆರೆ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂದೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದನ್ನು ವಿರೋಧಿಸಿ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ರಂಗಹನುಮಯ್ಯ ಮಾತನಾಡಿ, ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಹುನ್ನಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದೆ ಸರಿಯಬೇಕು. ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ನೋಂದಾವಣೆಯಾಗಿರುವ ಎಲ್ಲಾ ಪ್ರಕರಣಗಳಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಹಾಗೂ ಬಾಕಿ ಇರುವ ಎಲ್ಲ ವಿದ್ಯುತ್ ಬಿಲ್ಗಳನ್ನು ಮನ್ನಾ ಮಾಡಬೇಕು. ಕೇಂದ್ರ ಸರ್ಕಾರ ಅಡಿಕೆ ಆಮದಿನ ಮೇಲೆ ಹೆಚ್ಚು ಸುಂಕ ವಿಧಿಸಿ ಭೂತಾನ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು ಎಂದು ತಿಳಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಮಾರ್ಟ್ ಮೀಟರ್ ಅಳವಡಿಸಿ ನಮ್ಮ ಮೊಬೈಲ್ ಕರೆನ್ಸಿ ಹಾಕಿದ್ರೆ ಯಾವ ರೀತಿ ಓಡುತ್ತೋ ಅದೇ ರೀತಿ ಮೀಟರ್ಗಳಿಗೆ ದುಡ್ಡಿದ್ರೆ ಮಾತ್ರ ನೀವು ರೀಚೆಗೆ ಬರ್ತವೆ. ನಿಮ್ಮ ಆ ಒಂದು ಮೀಟರ್ಗೆ ದುಡ್ಡಿಲ್ಲದೆ ಹೋದ್ರೆ ನಿಮ್ಮ ಬೆಳೆ ನಿಮ್ಮ ಕರ್ಕೊಂಡ ನಿಲ್ಲಿಸ್ಕೊಂಡ ಮೀಟರ್ಗಳನ್ನು ಇಳಿಸ್ತೀವಿ ಅಂತ ಹೇಳ್ಬೇಕು. ಆಗ ಮಾತ್ರ ಸರ್ಕಾರ ಸಿಗುತ್ತೆ. ಇಲ್ಲ ಬಂದಾಗ ನೋಡ್ಕೊಳ್ಳೋದು ಬಿಡ, ಹಾಕ್ದಾಗ ನೋಡ್ಕೊಳ್ಳೋದು ಬಿಡ, ಅದೇಂಗ ಅವ್ನು ಹಾಕ್ಬಿಡ್ತಾನೆ ನೋಡೋಣ ಬಿಡ ಅಂತ ಈ ಉದಾಸೀನ ಮನೋಭಾವ ಏನಾದ್ರು ನಿಮ್ಮಲ್ಲಿದ್ರೆ ಆದೇಶದ ಮತ್ತು ಕಾನೂನಿಗೆ ನೀವು ದೊಡ್ಡವರಲ್ಲ. ಅವತ್ತಿನ ದಿವಸ ಹೋರಾಟ ಮಾಡಿ ಬಟ್ಟೆ ಹಾಕೊಂಡು ಮೈ ಪರ್ಸ್ಕೊಂಡು ಮನೆ ಕೆಲಸ ಕಾರ್ಯ ಬಿಡೋದಕ್ಕೆ ಮುಂಚಿತವಾಗಿ ನೀವು ಎಚ್ಚೆತ್ಕೊಂಡು ಇಡೀ ಗ್ರಾಮಗಳಲ್ಲಿ ರೈತ ಸಂಘಗಳನ್ನ ಕಟ್ಟಿ ಸ್ಮಾರ್ಟ್ ಮೀಟರ್ ವಿರುದ್ಧ ಏನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಮತ್ತು ಲೋಕಸಭೆಯ ಒಂದು ಅಂಕಿತಕ್ಕೆ ಹೋಗಿದೆ ಅದನ್ನ ನೀವು ವಾಪಸ್ ತಗೊಳ್ತಕ್ಕಂಥ ಹೋರಾಟವನ್ನ ಕೈಗೊಂಡು ಇದೇನಾಯ್ತು, ಎಲ್ಲಿಗೋಯ್ತು, ಈಗಾಗಲೇ ನಗರಗಳಲ್ಲಿ ಇದನ್ನ ಅಳವಡಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನೆಗಳಿಗೆ ನಗರಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ನಗರದ ಜನಕೇಂದ್ರ ಅವರು ವೃತ್ತಿನಲ್ಲಿರ್ತಾರೆ, ತಿಂಗಳ ಸಂಬಳ ಬರ್ತದೆ, ಅಥವಾ ಅವ್ರ ಮಕ್ಕಳು ಮರಿಗಳು ದುಡಿತಾ ಇರ್ತಾರೆ. ಅವರೇ ಆ ಹೋರಾಟಕ್ಕೆ ಹೋಗಿ ಆ ಸ್ಮಾರ್ಟ್ ಮೀಟರ್ನ ಕಿತ್ತೆಸೆಯುವಂತಹ ಧೈರ್ಯವನ್ನ ಅವ್ರು ಮಾಡಕ್ ಹೋಗಲ್ಲ. ಆ ಧೈರ್ಯವನ್ನ ಮಾಡತಕ್ಕಂಥವ್ರು ನೀವೇ, ರೈತರನ್ನೇ. ನೀವು ಆ ಧೈರ್ಯವನ್ನು ಮಾಡಿ ಆ ಒಂದು ಸ್ಮಾರ್ಟ್ ಮೀಟರ್ಗಳನ್ನ ಹಾಕಕ್ ಬಂದ್ರೆ ನೀವು ಹೇಳ್ಬೇಕು ಅವನಿಗೆ, ಈ ತಾಲೂಕಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಅಂತ, ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ದೇಶದಲ್ಲಿ ನಡೀತಾ ಇದೆ ಅಂತ ಹೇಳಿ ಪ್ರಸ್ತಾಪ ಮಾಡೋಣ. ನಾನ್ ಮಾತಾಡೋದು ಬಹಳ ಮುಖ್ಯವಲ್ಲ. ನಿಮ್ಮದೇ ಆದಂತಹ ಸಮಸ್ಯೆಗಳನ್ನ ಈ ಒಂದು ಸಭೆಯಲ್ಲಿ ನೀವೆಲ್ಲ ಕೂಡ ಮಂಡಿಸೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ ಮಾತನಾಡಿ, ಕೇಂದ್ರ ಸರ್ಕಾರ ಮಾತು ಕೊಟ್ಟಂತೆ ರೈತರ ಎಲ್ಲಾ ಕೃಷಿ ಉತ್ಪನ್ನಗಳನ್ನ ಎಂಎಸ್ಪಿ ದರದಲ್ಲಿ ಖರೀದಿಸಲು ವರ್ಷ ಪೂರ್ತಿ ಖರೀದಿ ಕೇಂದ್ರಗಳನ್ನ ತೆರೆಯಬೇಕು ಮತ್ತು ಎಂಎಸ್ಪಿಯನ್ನು ಕಾನೂನಾತ್ಮಕವಾಗಿ ಜಾರಿಗೊಳಿಸಬೇಕು. ಹವಾಮಾನ ವೈಪರೀತ್ಯದಿಂದ ನಷ್ಟವಾಗಿರುವ ಬೆಳೆಗಳಿಗೆ ವಾಸ್ತವ ವೆಚ್ಚ ಆಧರಿಸಿ ಸೂಕ್ತ ಬೆಳೆ ನಷ್ಟ ಪರಿಹಾರ ನೀಡಬೇಕು ಮತ್ತು ಸಂಪೂರ್ಣ ಬೆಳೆ ನಷ್ಟವಾಗಿರುವುದರಿಂದ ಎಲ್ಲ ರೈತರಿಗೂ ಕೂಡಲೇ ಬೆಳೆ ವಿಮೆ ಪಾವತಿಸಬೇಕು ಎಂದು ಆಗ್ರಹಿಸಿದರು. ನಂತರ ಕೊರಟಗೆರೆ ತಹಶೀಲ್ದಾರ್ ಮುಖೇನ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ರಂಗಹನುಮಯ್ಯ, ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ, ಗೌರವಾಧ್ಯಕ್ಷ ನರಸಿಂಹಮೂರ್ತಿ, ಸಂಘಟನಾ ಕಾರ್ಯದರ್ಶಿ ದೇವರಾಜು, ಉಪಾಧ್ಯಕ್ಷ ರಂಗಹನುಮಯ್ಯ ಸೇರಿದಂತೆ ರೈತ ಮುಖಂಡರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಈ ಖಾಸಗೀಕರಣ ಅಂದ್ರೆ ರೈತರು ಮಾಡುವಂತ ಈ ಟ್ರಾನ್ಸ್ಫಾರ್ಮರ್ಗೆ ಇವರು ಮೀಟರ್ ಅಳವಡಿಸೋದಕ್ಕೆ ಅಂತ ಏನು ಹೊರಟಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಅದಕ್ಕೆ ಖಂಡಿಸಿ ರಾಜ್ಯಾದ್ಯಂತ ಮತ್ತೆ ರಾಷ್ಟ್ರಾದ್ಯಂತ ರಾಜ್ಯ ರೈತ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಕೂಡ ಅದನ್ನ ಹಿಂಪಡೆಯೋದ್ರಲ್ಲಿ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ. ಕೂಡಲೇ ರೈತರಿಗೆ ಸಮಸ್ಯೆ ಆಗ್ತಾ ಇರುವಂತ ಈ ಖಾಸಗೀಕರಣವನ್ನ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ನಾನು ಮೊನ್ನೆ ತಹಸೀಲ್ದಾರ್ಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೀನಿ. ಇವತ್ತೇನು ರೈತರು ಇವತ್ತು ಬೀದಿಗಳಲ್ಲಿ ಹೋರಾಟ ಮಾಡಬೇಕು ಗೊತ್ತಾಗಿದೆ. ಇವತ್ತು ನಮ್ಗೆ ಅನ್ನ ನೀಡುವಂತ ಅನ್ನದಾತರು ಇವತ್ತು ರಸ್ತೆಗಳಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಎದುರಾಗೈತೆ ಅಂತಂದ್ರೆ ರಾಜ್ಯ ಸರ್ಕಾರ ಇದನ್ನ ಪರಿಗಣನೆಗೆ ತಗೋಬೇಕು. ಅದ್ರ ಜೊತೆಗೆ ಇವತ್ತು ರೈತ ಸಂಘಟನೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಅಣ್ಣ ತಮ್ಮದಿರೆಲ್ಲ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಸತ್ಪ್ರಜೆಗಳ ತರ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಕಾಲಕ್ಕೆ ಕೂತಾರೆ. ಇವ್ರಿಗಿಷ್ಟೇ ಇಲ್ಲ, ಇವ್ರ ಕುಟುಂಬಕ್ಕೆ ಇಷ್ಟೇ ಇಲ್ಲ,
ರೈತರ ಒಂದು ಖಾತೆ ಪಾಣಿ ಪಟ್ಟೆ ಆಧಾರ ಮತ್ತು ಬಗರಕು ಈ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ. ರೈತರನ್ನ ಕಾರ್ಯಾಲಯಕ್ಕೆ ಬಹಳಷ್ಟು ನಿಮ್ಮ ಏನ್ ಸಿಬ್ಬಂದಿ ಅವ್ರನ್ನ ಅಲಿಸ್ತಾ ಇದೆ ಮತ್ತು ಅವರಿಂದ ಮಧ್ಯವರ್ತಿಗಳಿಂದ ಹಾವಳಿ ಜಾಸ್ತಿ ಆಗಿ ಲಂಚ ರುಶ್ವತ್ತುಗಳು ಕೂಡ ಪಡಿತಾ ಇದ್ದಾರೆ ಅಂತಕ್ಕಂಥದ್ದು ರೈತ ಸಂಘ ಗಮನಕ್ಕೆ ಬಂದಿದೆ. ದಯಮಾಡಿ ಮುಂದೆ ಅದೆಲ್ಲವನ್ನು ಕೂಡ ನೀವು ನಿಲ್ಲಿಸಿ ರೈತರಿಗೆ ಬಗರಕುಂ ಸಾಗುವಳಿ ವಿಚಾರದಲ್ಲಿ ಯಾಕೆ ವಿಳಂಬ ಮಾಡ್ತಿದ್ದೀರಾ ಅನ್ನೋ ವಿಚಾರವನ್ನು ಕೂಡ ನೀಡಿದ್ದೀರಾ. ಇದ್ರ ಬಗ್ಗೆ ಮೇಲಾಧಿಕಾರಿಗಳ ಗಮನ ಮತ್ತೆ ಅವರು ಸೂಕ್ತ ಕ್ರಮ ಏನ್ ತಗೊಂತಾರೆ ಅದ್ರ ಮಧ್ಯವರ್ತಿಗಳಾಗಿರ್ಲಿ ಯಾರಾದ್ರೂ ಬಂದು ರೈತರ ಹತ್ರ ದುಡ್ಡು ಕೇಳೋದು ಆಮಿಷ ಹೊಡೆದು ಏನಾದ್ರು ಇದ್ರೆ ನೇರವಾಗಿ ನನ್ನ ಗಮನಕ್ಕೆ ಅಥವಾ ಸಭೆಯ ಅಧ್ಯಕ್ಷರ ಗಮನಕ್ಕೆ ನೇರವಾಗಿ ತನ್ನಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಡ್ತೀನಿ. ಕ್ರಮನ ಹಮ್ಮಿಕೊಡ್ತೀವಿ ಅತಿ ಶೀಘ್ರದಲ್ಲಿ.